ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಹಿಂದೂ ಶ್ರದ್ಧಾ ಕೇಂದ್ರಗಳಲ್ಲಿ ದುಷ್ಕೃತ್ಯ ಎಸಗ್ತಾ ಇರುವ ದುಷ್ಕರ್ಮಿಗಳ ಕೃತ್ಯಗಳ ವಿರುದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಿಂದ ಕುತ್ತಾರು ಶ್ರೀ ಕೊರಗಜ್ಜ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕಾರ್ಯಕ್ರಮ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಸೇವಾ ಟ್ರಸ್ಟ್ನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ, ಒಗ್ಗಟ್ಟನ್ನ ಮುರಿಯುವ ಉದ್ದೇಶದಿಂದ ಧಾರ್ಮಿಕ ನಂಬಿಕೆಗಳಿಗೆ ಖಾಸಿಗೊಳಿಸುವ ಕಾರ್ಯಗಳಾಗ್ತಾ ಇದೆ. ನಾವು ನಾವಾಗಿಯೇ ಉಳಿಯಲು ಸಂಸ್ಕೃತಿಯ ಮೇಲಿರುವ ಗೌರವ ನಂಬಿಕೆಗಳೇ ಕಾರಣ. ಇದನ್ನ ಹಾಳುಗೆಡವಲು ದುಷ್ಟಶಕ್ತಿಗಳು ಯತ್ನಿಸ್ತಾ ಇದೆ ಎಂದರು. ಪೇಜಾರ ಶಿವಮೊಗ್ಗ ಹೇಳಿಕೆ ಕೊರಿಯರು ಬ್ರಾಣರ ಪೊಣ್ಣುಳೇನು ಇತರೆ ಜಾತಕಗಳು ಇತಂಬ ಒಂದುಳ್ಳೇರು ಅಂತ ಆವನ ಲೆಕ್ಕ ಮಲ್ಪುಲೇ ಬಂಡದು ಹೇಳಿಕೊಳ್ತೇರು ಬಂಡದು ಅಂದ ಯಾರು ಮಂಚು ಪಂಡೆ ನಾ ಬಂಡದು ಎಂಕೆ ತರಬೇತಿ ಆವಸರು ಅಂಡು ಆ ಪೇಪರ್ ಆಫೀಸ್ ಫೋನ್ ಮಾಡ್ತದೆ ಅಂದ ಯಾ ಪಂಚನ ಪಾತ್ರೆ ಕೊಂಚ ಬೋಡಿತಂದು ಆ ವೀಡು ಉಂಡು ಕಡಪುಡ್ಲೇ ಪಂಡು ಪಂಡ ತುಂಡು ತುಂಡು ಕಡಪುಡಿಯರು ಆ ಸುದ್ದಿಯೇ ಇಜ್ಜಿ ಬ್ರಾಣರ ಪೊಣ್ಣುಳೇನು ಇತರ ಜಾತಿ ತಗಲು ಮದುವೆಯವನ ಲೆಕ್ಕ ತೂವನೋಡು ಪಂಡದು ಪೇಜಾರ ಸ್ವಾಮಿಗಳು ಹೇಳಿಕೆ ಕೊಡ್ತೇವೆ ಪಂಡದು ಆ ಐಟಮ್ ಕಾಲಂ ಮಲ್ತದೆ ಅವ್ರ ಕೂಡ ಫೋಟೋ ಪಾಡ್ದು ರದ್ದು ಪತ್ರಿಕೆ ದಾಖಲು ಪಾಡಿಯರು. ಈ ವೇಳೆ ಕೊರಗಜ್ಜ ಹಾಡು ಹಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಕಾರ್ಕಳ ಹಿರ್ಗಾನದ ಬಾಲಕ ಕಾರ್ತಿಕ್ ಮತ್ತು ಆತನಿಗೆ ಹಾಡು ಕಲಿಸಿದ ಸಹೋದರಿ ರಕ್ಷಿತಾಳನ್ನ ಸ್ವಾಮೀಜಿ ಸನ್ಮಾನಿಸಿದರು. ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕೈಯದ ತುಳುವನಾಡಮ್ಮ ತೊಳೆದ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್, ತುಳು ಜಾನಪದ ವಿದ್ವಾಂಸ ಕೆಕೆ ಪೇಜಾವರ, ಶ್ರೀ ಪಂಜಂದಾಯ ಬಂಟ ದೈವಸ್ಥಾನ ಮತ್ತು ಶ್ರೀ ಕೊರಗತನಿಯ ಆದಿ ಸ್ಥಳಗಳ ಆಡಳಿತ ಮುಕ್ತೇಸರ ರವೀಂದ್ರನಾಥ್ ಪೂಂಜಾ ಮತ್ತಿತರರು ಉಪಸ್ಥಿತರಿದ್ದರು.